ನಮ್ಮ ಉಡುಪಿ ಮಂಗಳೂರು ಕಡೆ ಸತ್ಯನಾರಾಯಣ ಪೂಜೆ ಇದೆ ಅಂತಂದರೆ ಮಾಡುವಂತಹ ಒಂದು ವಿಶೇಷವಾಗಿರುವಂಥ ಪ್ರಸಾದ ಇದು. ಇದಕ್ಕೆ ಸಪದ ಭಕ್ಷ್ಯ ಅಂತ ಕರೀತೇವೆ. ನಾವು ಚಿಕ್ಕವರಿದ್ದಾಗ ಪೂಜೆ ಇದೆ ಸತ್ಯನಾರಾಯಣ ಅಥವಾ ಪೂಜೆಗೆ ಹೋಗ್ತೀವಿ ಅಂತಂದರೆ ನಾವು ಕಾಯ್ತಾ ಇದ್ದಿದ್ದು ಈ ಪ್ರಸಾದಕ್ಕೋಸ್ಕರನೇ. ಅಷ್ಟು ಚೆನ್ನಾಗಿರುತ್ತೆ ಇದು. ತುಪ್ಪ ಹಾಕಿ ಮಾಡುವಂತಹ ಘಮ ಇದೆಯಲ್ವಾ, ಅದನ್ನ ತಿಂದ್ರಷ್ಟೇ ಗೊತ್ತು. ಇದನ್ನು ಮಾಡೋದಕ್ಕೆ ನಮಗೆ ಮೊದಲಿಗೆ ಒಂದು 3-4 ಬಾಳೆಹಣ್ಣು ಬೇಕಾಗುತ್ತೆ. ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡಿಕೊಂಡು ಫಸ್ಟ್ ರೆಡಿ ಇಟ್ಕೋಬೇಕು. ನೋಡಿ ಈ ಥರ. ಅದಾದ ನಂತರ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ರವೆ. ನಾನು ಸೂಜಿ ರವೆನ ತಗೊಂಡಿದ್ದೇನೆ. ತುಂಬ ಚೆನ್ನಾಗಿ ಬರುತ್ತೆ ಈ ಸೂಜಿ ರವೆಯಲ್ಲಿ ಅಂದರೆ ಪ್ರಸಾದ. ಹಾಗೆಯೇ ತುಪ್ಪ ನಮಗೆ ಆಲ್ಮೋಸ್ಟ್ 1 ಕಪ್ಪಷ್ಟು ತುಪ್ಪ ಬೇಕಾಗುತ್ತೆ. ತುಪ್ಪದಲ್ಲೇ ಮಾಡುವಂಥದ್ದು. ಮೊದಲು ಒಂದು ಅರ್ಧ ಕಪ್ಪಷ್ಟು ತುಪ್ಪವನ್ನು ಹಾಕಿ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ದ್ರಾಕ್ಷಿಯನ್ನು ಚೆನ್ನಾಗಿ ಹುರಿದ್ಕೋಬೇಕು. ಕೆಲವರು ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಲ್ಲ, ಬಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಕ್ಲೀನಾಗಿ ಈ ಥರ ತುಪ್ಪದಲ್ಲಿ ಹುರಿದ್ಕೊಳ್ಳಿ. ಅದಾದ ನಂತರ ಆ ತುಪ್ಪಕ್ಕೆ ಮತ್ತು ನಾವು ಹುರಿದಾದ ನಂತರ ಅದನ್ನ ತೆಗೆದಿಟ್ಕೊಂಡು ಅದೇ ತುಪ್ಪಕ್ಕೆ ನಾವು ಈ ರವೆಯನ್ನು ಸೂಜಿ ರವೆಯನ್ನು ಹಾಕಿ ಹುರಿದ್ಕೋಬೇಕಾಗುತ್ತೆ. ನಾನು 1 ಕಪ್ಪಷ್ಟು ಸೂಜಿ ರವೆನ ತಗೊಂಡಿದ್ದೇನೆ. ಕಮ್ಮಿ ಉರಿ ಇಟ್ಕೊಂಡು ಒಂದು 4-5 ನಿಮಿಷ ಆದರೂ ಚೆನ್ನಾಗಿ ಹುರಿದ್ಕೋಬೇಕು. ಆ ತುಪ್ಪ ಬಿಡಬೇಕು. ಅದಾದ ನಂತರ ನಾವು ಕಟ್ ಮಾಡಿರುವಂಥ ಬಾಳೆಹಣ್ಣನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡ್ರೂ ನಡೆಯುತ್ತದೆ. ಅದಾದ ನಂತರ ಹಾಲು. ಇದನ್ನ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹಾಲಲ್ಲಿ ಮಾಡುವಂಥದ್ದು, ನೀರಲ್ಲೆಲ್ಲ. ಸ್ವಲ್ಪ ಹಾಲನ್ನು ಹಾಕಿ, ಅಂದರೆ ನಿಮಗೆ 1 ಕಪ್ ರವೆಗೆ 1-2 ಕಪ್ಪಷ್ಟು ಹಾಲು ಬೇಕಾಗುತ್ತೆ. ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಹಾಲು ಹಾಕಿದಾಗ ನೀವು ಕೈಯಾಡಿಸ್ತಾ ಇರಬೇಕು, ಇಲ್ಲದಿದ್ದರೆ ಅದು ಗಂಟಾಗುತ್ತೆ. ಒಂದು ಸ್ವಲ್ಪ ದಪ್ಪ ಆದ ನಂತರ ಮುಚ್ಚಿಟ್ಟು ಒಂದು 2-3 ನಿಮಿಷ ಬೇಯಿಸಬೇಕು. 2-3 ನಿಮಿಷ ಹಾಲಲ್ಲಿ ಬೇಯಿಸಿದಾಗ ಆ ಬಾಳೆಹಣ್ಣು ಮತ್ತು ರವೆ ಚೆನ್ನಾಗಿ ಬೆಂದಿರುತ್ತೆ. ಅದಾದ ನಂತರ ನಾವು ಸಕ್ಕರೆನ ಹಾಕಬೇಕು. ಒಂದು 3/4 ಕಪ್ಪಷ್ಟು ಸಕ್ಕರೆನ ನಾನು ಉಪಯೋಗ ಮಾಡ್ತಾಯಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಸಕ್ಕರೆ ಹಾಕಿದಾಗ ಇದು ಮತ್ತೆ ತೆಳ್ಳಗಾಗುತ್ತೆ. ಕೈ ಆಡಿಸ್ತಾ ಇರಿ, ಅಂದರೆ ಮಗುಚ್ತಾ ಇರಿ ನೀವು ಮೀಡಿಯಮ್ ಉರಿ ಇಟ್ಕೊಂಡು. ಒಂದ್ಸರಿ ಇದು ಸ್ವಲ್ಪ ದಪ್ಪ ಆದ ನಂತರ ಅದಕ್ಕೆ ಏಲಕ್ಕಿ ಪುಡಿ ಗುದ್ಬಿಟ್ಟು ಹಾಕ್ಕೊಳ್ಳಿ. ರೆಡಿ ಮಾಡಿಟ್ಟಿರುವಂಥ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಳಿ. ಉಳಿದಿರುವಂಥ ತುಪ್ಪನ ಹಾಕ್ಕೊಳ್ಳಿ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇದನ್ನ ಮುಚ್ಚಿಟ್ಬಿಟ್ಟು ಮತ್ತೆ 2 ನಿಮಿಷ ನಾವು ಬಿಡಬೇಕು. ಜಾಸ್ತಿ ಬಿಡಬೇಡಿ, ಉರಿ ಕಮ್ಮಿ ಇಡಿ ಮತ್ತು ಕೈ ಆಡಿಸ್ತಾ ಇರಿ, ಯಾಕಂತಂದರೆ ತಳ ಹಿಡಿಯುತ್ತೆ. ಆದ್ದರಿಂದ ಜಸ್ಟ್ ಒಂದು 2 ನಿಮಿಷ ಬಿಟ್ಟರೆ ಸಾಕು. ಕರೆಕ್ಟಾಗಿ ಬೆಂದು ಸೂಪರ್ ಆಗಿರುವಂಥ ಸಪದ ಭಕ್ಷ್ಯ ರೆಡಿಯಾಗಿರುತ್ತೆ. ಮಾಡ್ತಾ ಇದ್ರೇ ಆ ಘಮ ಘಮ ಬರುತ್ತಲ್ವ, ಅದನ್ನ ನೆನೆಸ್ಕೊಂಡ್ರೆ ಊರಿದು ಸತ್ಯನಾರಾಯಣ ಪೂಜೆದು ನೆನಪಾಗುತ್ತೆ. ಇವಾಗ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ನಾವು ಬ್ಯಾಂಗ್ಳೂರಲ್ಲಿ ಇದನ್ನ. ಆದರೆ ಇದನ್ನ ಮಾಡೋದಕ್ಕೆ ಕಲಿತೆ. ತುಂಬ ಅಂತಂದರೆ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಇದನ್ನ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ. ರೆಸಿಪಿ ನೋಡಿದಾಗ ನಿಮ್ಗೆ ಏನೆಲ್ಲ ನೆನಪಾಯಿತು ಅದನ್ನೂ ಕೂಡ ಕಮೆಂಟ್ ಮಾಡಿ. ಬೇರೆ ವಿಶೇಷವಾಗಿರುವಂಥ ಮಂಗಳೂರು ರೆಸಿಪಿ ಬೇಕು ಅಂತಂದ್ರೂ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋನ ನೀವು ಮಾತ್ರ ನೋಡೋದಲ್ಲ, ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.